ಪರೀಕ್ಷೆ ಬರೆದು ಮನೆಗೆ ಬಂದಿದ್ದ ವಿದ್ಯಾರ್ಥಿ ಮತ್ತೆ ಮನೆಯಿಂದ ತೆರಳಿ ನಾಪತ್ತೆಯಾದ ಮೂಡುಪೆರಾರ ಗ್ರಾಮದ ಅರ್ಕೆಪದವು ಹೌಸ್ ನಿವಾಸಿ 19 ವರ್ಷದ ನಿತೇಶ್ ಬೆಳ್ಚಡ ಎಂಬಾತನ ಸುಳಿವು ಇನ್ನೂ ಲಭ್ಯವಾಗಿಲ್ಲ. ಈತ ಫೆಬ್ರವರಿ 15ರಂದು ನಾಪತ್ತೆಯಾಗಿದ್ದು, ಈತನ ಪತ್ತೆ ಹಚ್ಚುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಬಿತ್ತರಿಸಲಾಗಿದೆ. ಆದರೆ ಇಷ್ಟು ದಿನಗಳಾದರೂ ಈತನ ಸುಳಿವು ಲಭ್ಯವಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ದುಂಡು ಮುಖ, ಗುಂಗುರು ಕೂದಲು, 5.5 ಅಡಿ ಎತ್ತರ ಇರುವ ನಿತೇಶ್ ನಾಪತ್ತೆಯಾದ ದಿನ ಇಂಗ್ಲಿಷ್ ಅಕ್ಷರಗಳಿರುವ ಕೆಂಪು ಬಣ್ಣದ ಟೀ ಶರ್ಟ್, ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿದ್ದ. ಈ ಹುಡುಗರನ್ನ ಪತ್ತೆ ಹಚ್ಚಲು ಸಹಕರಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಈತನು ಎಲ್ಲಿಯಾದರೂ ಕಂಡು ಬಂದಲ್ಲಿ ಬಜ್ಪೆ ಪೊಲೀಸ್ ಠಾಣೆಯ ಸಂಪರ್ಕ ಸಂಖ್ಯೆ 9426222610 ಅಥವಾ 0824222053 ಕರೆ ಮಾಡಿ ಮಾಹಿತಿ ನೀಡುವಂತೆ ಬಜ್ಪೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಪ್ರಕಟಣೆ ತಿಳಿಸಿದೆ.